ಜಾಗ ಆಗ್ತದೆ ಮಾಮಿ. ತಾಯಿನ ತಾಯಿನ ಮತ್ತೊಂದಿಲ್ಲ ಈ ಕಟ್ಟಪುರ ಇನ್ಚಾರ್ಜ್ ಗೊತ್ತಿತ್ತು ಮಾಮಿ. ಓ ಕಟವು ಇನ್ಚಾರ್ಜ್ ಬಂದ್ರೆ ನಿಂಗೆ ಗೊತ್ತಿತ್ತು. ಅಂದ್ರೆ ಕಟವು ಆಗಿನ ಕೈ ಕಾಲು ಬರ್ತದೆ, ಅವು ಸೀದಾ ತೀರ ಬರ್ತದೆ, ಜಾಗ ಕೂತು ನೀ ಬರ್ತದೆ. ಅಂದರೆ ನಡೆ ಸುಳ್ಳು ಬಂದ್ರೆ ಮುಂಚೆ ಆಲೋಚನೆ ಬಂದು ಮಾತಾಡು. ನಡೆ ಇಚ್ಚಿ ಮಾಮಿ, ನಿಂಗೆ ಗೊತ್ತಿತ್ತು ಮಾಮಿ. ಇಚ್ಚಿ ನಾನು ಸತ್ಯ ಮಾಡುತ್ತದೆ ನಿಂಗೆ ಸಾಧನ ಗೊತ್ತಿದ್ದಿ. ಗೊತ್ತಿದ್ದು ಮಾಡಿ ಅರ್ಥ ಇದ್ದಿಲ್ಲ, ಗೊತ್ತಿದ್ದು ಮಾಡಿ ಅರ್ಥ ಇದ್ದಿಲ್ಲ, ಗೊತ್ತಿದ್ದಿ. ಅದಕ್ಕೆ ಕಲಿಪತ್ತಿನ ರಸಿಗೆ ಯಾರಿರೋ ದಾದಾಟಿಗೆ ಬಾಯಿಗೆ ಯಾವ್ದು ಸರಿ ಇತ್ತು ಮಾಮಿ. ಇದ್ದಕ್ಕೆ ಒಂದು ಮೇಲೆ ಸರಿಯಾಗಿ ಹೋಯ್ತು. ನಾನಿದ್ದೆ ನಿನ್ನದೇ ಸಾಮ್ರಾಜ್ಯ, ಈಗ ನಿನ್ನ ಆಳ್ವಿಕೆ ಬಗ್ಗೆ ಅಂತಂದ್ರೆ ಅಂದರೆ ನಿನ್ನ ಹೆಚ್ಚು ಬುದ್ಧಿಗಳು ನೋಡುವ ಎಷ್ಟೊಂದು ಗೊತ್ತಾಗ್ತಾ ಇದೆ. ಇಚ್ಚಿ ಮಾಮಿ ನಾನು ಮಾಡ್ತಿದ್ದೆ ಮಾಮಿ. ಏಳ ಮರಳು ಹೆಚ್ಚಿನ ಮಕ್ಕಳು ನಿನ್ನ ಹೆಚ್ಚು ಸಾಧಿಗಳು ಎಷ್ಟೊಂದು ಯಾರಿಗಲ್ಲ ಅಡ್ಬುರಿ 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 ಈ ರೀತಿ ಕೊಡ್ತಡು ಹಾಲಜಿ ಮಗ ಎಂಕೊಂಡು ನಿನ್ನೆಡ ಸಹಾಯ ಕೊಡುತ್ತೀನಿ ಮಗ. ಸಾಯಪ್ಪಪ್ಪ ದಾದಿ ಸಾಯಪ್ಪಪ್ಪ ಬಲೆ ಬಲೆ ದಾಳಿಸಿ ಮಗ ಎಂಕೊಂಡು ನಿನ್ನ ಬಂಗಾರ ಕೊಡುತ್ತೀನಿ ಸಾಯಪ್ಪಪ್ಪ ಪಪ್ಪ ಈರೇ ಮತ್ತೆ ಕೊಟ್ಟಿನ ಬಂಗಾರ ಯಾನ್ ಇರಕ್ಕೆ ಕೊರನ್ನು ಕುಲೇನು ಪಪ್ಪ ಒಂದ್ ನಿಮಿಷ ಮಾಮಿಲಿಕ್ಕೆ ಏನ್ ಬರ್ತದೆ ಕಾವ್ಯ ಈ ವಿಷಯ ಏನೆಲ್ಲ ಗೊತ್ತಾಯಿಲ್ಲ ಬನ್ನಿ ಮಗ. ನಿಕ್ಕಲ ಎಂಕಲ ತಂದ್ರೆ ಏನೆಲ್ಲ ಗೊತ್ತಾಯಿಲ್ಲ ಬನ್ನಿ. ಸಾಯಪ್ಪಪ್ಪ ಖಾಲಿ ಖಾಲಿ ಒಂದೇ ವಾರ ಒಂದು ವಾರ ತಂದ್ರೆ ನೀವು ವಾಪಸ್ ಕೊಡ್ಬೇ ಮಗ. ಸರಿ ಪಪ್ಪ ಈ ಮೂಲೆ ಕುಲ್ಲುಲೆ ಯಾನಿಕ್ಕೆ ಬರ್ತೇನೆ ಸರಿ ಮಗ. ಮಾಮಿ ನೀ ಮತ್ತೆ ಪಾತಿರಲ್ಲ ಈ ವಿಷಯ ನಾನು ಪಾತಿರ వచ్చి ಇಚ್ಚಿ ಮಗ. ಬಾಕಿ ಕೂಡ ನನ್ ಮಾತಾಡಮ್ಮ ಬರ್ಕಮ್ಮ. ಸರಿ ಪಪ್ಪ ಸರಿ
ಏನಪ್ಪಪ್ಪ ಭೂ ವ್ಯವಹಾರ ಮಾತನಾಗಲಿಂದ ಕೇಂದ್ರೀ ಮಾತು ನಿಂತಿರ್ತಿ ಅದೇಡಿ ಸಾಲ ಕಾರಣ ಪರತೆ ಏನು ಬಂದ ಕೇಳಿ ಸಾದಾದಿಪ್ಪು ಮಾತನಾಡಿದ್ದೆ ಏನಪ್ಪಪ್ಪ ತಪ್ಪು ಸಾಧಿ ಏಪಲ್ ಪೋಯ ತಪ್ಪು ಸಾಧಿಗೆ ಏಪಲ್ ಪೋಯ